ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ ಇಹ್ದಿನಸ್ ಸಿರಾತಲ್ ಮುಸ್ತಖೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ದೂಬಿ ಅಲೈಹಿಮ್ ವಲದ್ದಾಲ್ಲೀನ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಲಂ ಯಲಿದ್ ವ ಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವ ಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವ ಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಕುಲ್ ರಬ್ಬಿಲ್ ಫಲಕ್ ಮಿನ್ ಶರ್ರಿ ಮಾ ಖಲಕ್ ವ ಮಿನ್ ಶರ್ರಿ ನಫಾಥಾತಿ ಫಿಲ್ ಉಖದ್ ಮಿನ್ ಶರ್ರಿ ಹಾಸಿದಿನ್ ಇದಾ ಹಸದ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಕುಲ್ ಅಊದು ಬಿರ್ರಬ್ಬಿನ್ ನಾಸ್ ಮಲಿಕಿನ್ ನಾಸ್ ಇಲಾಹಿನ್ ನಾಸ್ ಮಿನ್ ಶರ್ರಿಲ್ ವಸ್ವಾಸಿಲ್ ಖನ್ನಾಸ್ ಅಲ್ಲದೀ ಯುವಸ್ವಿಸು ಫೀ ಸುದೂರಿನ್ ನಾಸ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ اللهم صل على سيدنا محمد وعلى ال سيدنا مولانا محمد اللهم وصل وبلغ مثل ثواب ما قرأناه من القرآن العظيم هدية مباركة طيبة منا إلى حضرة روح نبي المصطفى محمد حضرات أزواجه وذرياته وأهل بيته وإترته وعياله وأصحابه المدرين وسائر الصحابة كلهم أجمعين حضرات أرواح الأنبياء والأولياء والشهداء والزهداء والصديقين وأهل الخير كلهم أجمعين اللهم زد لهم شرفا على شرفهم فضلا على فضلهم لديك يا رب العالمين اللهم انفعنا بهم وبعلومهم وأسرارهم وأنوارهم واحمنا بحماياتهم اللهم افض علينا من فيوضاتهم اللهم بارك لنا في جميع أمورنا وفيما نحن فيه وفيما رضينا وفيما توجهنا وبركة تامة كما باركت وأنعمت على عبادك الصالحين ربنا علمنا ما ينفعنا وانفعنا بما علمتنا وزدنا علما نافعا الحمد لله على كل حال ونعوذ بالله من أحوال أهل النار اللهم أعزنا لا تفضحنا بين رؤوس الخلائق لا في الدنيا ولا في الآخرة وادفع عنا شر كل ذي شر من الجنة والناس أجمعين وما قضيت لنا من أمر فجعل عاقبته خيرا ورشدا بحقوق هؤلاء الشرفاء الكرماء المذكورين وببركة هذا الشهر المبارك يا رب العالمين آمين برحمتك يا أرحم الراحمين صلى الله تعالى وسلم على سيدنا محمد وآله وصحبه أجمعين. ನಮ್ಮ ಸಂಸ್ಥೆಗೆ ನಿತ್ಯ ನಿರಂತರ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ರೀತಿಯ ಸಹಕಾರವನ್ನು ನಿತ್ಯ ನಿರಂತರವಾಗಿ ನೀಡ್ತಾ ಇರುವವರು ನಮ್ಮ ನೂರಾನಿಯ ಜಮಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಇಬ್ರಾಹಿಂ ಹಾಜಿರವರು. ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವರಿಗೆ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವ SH ಇಬ್ರಾಹಿಂ ರವರು ಹೂಗುಚ್ಛ ಇಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವವರು ಹೂವಾಕಲ್ಲು ಕ್ಲಸ್ಟರ್ನ CRP ಆಗಿರುವಂಥ ಸಂಪನ್ಮೂಲ ವ್ಯಕ್ತಿ ಆಗಿರುವಂಥ ಗೌರವಾನ್ವಿತ ಶ್ರೀಮತಿ ಆಶಾ ಮೇಡಮ್ ರವರು. ನಮ್ಮ ಹೂವಾಕಲ್ಲು ಮುಡಿಪು ಭಾಗದ 10 ಹಲವು ಶಾಲೆಯ ಹಿತವನ್ನು ಕಾಪಾಡಿಕೊಂಡು ಸರ್ಕಾರಿ ಶಾಲೆಗೆ ಯಾವ ರೀತಿಯ ಉನ್ನತ ಸೌಲಭ್ಯಗಳು ಬೇಕು ಅದಕ್ಕೋಸ್ಕರ ಶ್ರಮ ವಹಿಸುವಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಆಗಿರುವಂಥ ಗೌರವಾನ್ವಿತ ಶ್ರೀಮತಿ ಆಶಾ ಮೇಡಮ್ ರವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಬಾತೀಶ್ ರವರು ಹೂಗುಚ್ಛ ಇಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರ್ವಶಕ್ತನಾದ ಅಲ್ಲಾಹು ತಕ್ಕ ಪ್ರತಿಫಲವನ್ನು ಇಹಪರ ಲೋಕದಲ್ಲಿ ಅವರಿಗೆ ಕರುಣಿಸಲಿ ಎಂದು ಪ್ರಪ್ರಥಮವಾಗಿ ನಾನು ಪರಮಾತ್ಮನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನನಗೆ ತಿಳಿದ ಮಟ್ಟಿಗೆ 2-3 ವರ್ಷದಿಂದ ಪರಿಶುದ್ಧ ರಂಜಾನ್ ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಅದು ಕಾಕತಾಳಿಯಂತೆ ಮೂಡಿಬಂತು. ಸಾಲ ಪ್ರಾರಂಭವಾಗುವ ಆ ಸಮಯವೇ ಪರಿಶುದ್ಧ ರಂಜಾನ್ ತಿಂಗಳಲ್ಲಿ ಅದು ಒಂದೇ ಸಮಯದಲ್ಲಿ ಮೂಡಿಬಂತು. ಇದಕ್ಕೆ ಸಹಕರಿಸಿದ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಯಾರೆಲ್ಲ ಸಹಕರಿಸಿದರು ಎಲ್ಲರಿಗೂ ಆ ಪರಮಾತ್ಮನಾದ ಅಲ್ಲಾಹು ತಕ್ಕ ಪ್ರತಿಫಲವನ್ನು ನೀಡಲಿ ಎಂದು ನಾನು ಆತ್ಮಾರ್ಥವಾಗಿ ಪ್ರಾರ್ಥನೆ ಮಾಡುತ್ತಾ ಸರ್ಕಾರಿ ಶಾಲೆಗಳು
ಈ ಕಾಲಘಟ್ಟದಲ್ಲಿ ಅಳಿದು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಅದನ್ನು ಉಳಿಸಿಕೊಂಡು ಬರುವುದು ಊರಿನ ರಕ್ಷಕರ ಕರ್ತವ್ಯ ಆಗಿರುತ್ತದೆ ಎಂದು ಸ್ಪಷ್ಟವಾಗಿ ಹೇಳಲು ಬಯಸ್ತಾ ಇದ್ದೇನೆ. ಪಾಶ್ಚಾತ್ಯ ಇಂಗ್ಲಿಷ್ ಆಂಗ್ಲ ಭಾಷೆಯ ಮೋಹದಿಂದ ನಮ್ಮ ಹುಟ್ಟು ಭಾಷೆ, ನಮ್ಮ ಜನ್ಮ ಭಾಷೆಯನ್ನು, ನಮ್ಮ ನಾಡಿನ ಭಾಷೆಯನ್ನು ಮರೆತು ಆಂಗ್ಲ ವ್ಯಾಮೋಹಕ್ಕೆ ತಿರುಗಿದರೆ ಬಹುಶಃ ಇದು ತಾತ್ಕಾಲಿಕವಾದ ಒಂದು ಸಂಭ್ರಮ ಎಂದು ನಾನು ಭಾವಿಸ್ತಾ ಇದ್ದೇನೆ. ಇದು ನಿರಂತರವಾಗಿ ಅಳಿಯುವಂತಹ ಒಂದು ವ್ಯಾಮೋಹ ಅಲ್ಲ ಎಂದು ನಾನು ಅತಿ ವ್ಯಕ್ತಿಯಾಗಿ ನಾನು ಹೇಳ ಬಯಸ್ತಾ ಇದ್ದೇನೆ. ನೋಡಿ, ಈಗ ಇಂಜಿನಿಯರಿಂಗ್ ಕೋರ್ಸುಗಳೆಲ್ಲ ಅದರ ಸ್ಕೋಪ್ ಯಾಗ ಉಳಿಯುತ್ತದೆ, ಯಾಗ ಅಳಿಯುತ್ತದೆ ಎಂದು ಹೇಳಲು ಆಗುವುದಿಲ್ಲ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅದರ ಸ್ಕೋಪ್ ಈಗ ಬಹಳ ತಳಮಟ್ಟಕ್ಕೆ ಬೆಳೆದಿದೆ. ಒಂದು ವಾಣಿಜ್ಯವಾದ ಶೈಲಿಯಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ. ಕಾಂಪಿಟೇಷನ್, ಸ್ಪರ್ಧಾತ್ಮಕವಾದ ನೆಲೆಯಲ್ಲಿ ಒಂದು ವ್ಯಾಪಾರ ಬಿಸ್ನೆಸ್ ಮಟ್ಟದಲ್ಲಿ ಸಂಸ್ಥೆಗಳು ಈಗ ನಡೆಯುತ್ತಾ ಇದೆ. ನೀವು ಸ್ಪಷ್ಟವಾಗಿ ಕಣ್ಣೋಡಿಸಿದರೆ, ಅವಲೋಕಿಸಿದರೆ ನಮಗೆ ಅದರ ಫಲಿತಾಂಶ ನಮಗೆ ಮನಸ್ಸಿಲಾಗುತ್ತದೆ. ಆದ್ದರಿಂದ ನಮ್ಮ ಶಾಲೆಯ, ನಮ್ಮ ಭಾಷೆ ಮಾತ್ರವಲ್ಲ, ಈ ಬಿಸಿನೆಸ್ ರೂಪದಲ್ಲಿರುವಂತಹ ಸಂಸ್ಥೆಗಳಲ್ಲಿ ನೋಡುವಾಗ ಫಲಿತಾಂಶ ಅಷ್ಟು ಗರಿಷ್ಠ ಮಟ್ಟಕ್ಕೆ ಹೋದದ್ದು ನಮಗೆ ತೋರುವುದಿಲ್ಲ. ಒಂದು ವೇಷಭೂಷಣ, ಒಂದು ಸಾಧಾರಣ ಪಬ್ಲಿಕ್ ನೋಡುವಾಗ ತೋರಿಕೆಗಾಗಿ ಒಂದು ಸ್ಟೈಲ್ ಅಲ್ಲದೆ ಸ್ವಲ್ಪ ಶಿಸ್ತುಬದ್ಧವಾದ ತೋರಿಕೆಗೆ ಶಿಸ್ತುಬದ್ಧಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದು ಹೋಗುತ್ತದೆ. ಅಲ್ಲದೆ ಅದರ ಬುಡವಾದ ಆ ಪ್ರಾಥಮಿಕ ಹಂತದಲ್ಲೇ ಬರುವಂತಹ ವಿದ್ಯೆ ಅದು ಗರಿಷ್ಠ ಮಟ್ಟಕ್ಕೆ ತಲುಪುವುದಿಲ್ಲ ಎಂಬುದರಲ್ಲಿ ಸಂಶಯ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈಗ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಸೌಲಭ್ಯಗಳು ಹೆಚ್ಚಾಗುತ್ತಾ ಬರ್ತಾ ಇದೆ. ಅವರು ಇರುವಂತಹ ಶೂಟ್ಗಳು, ಅವರಂತಹ ಚಪ್ಪಲಿಗಳು ನೋಡುವಾಗ, ಕಳೆದ ವರ್ಷ ಯಾವ ವಿದ್ಯಾರ್ಥಿ ನಾನು ಅವಲೋಕಿಸಿ ನೋಡುವಾಗ ಪೋಷಕರು ತೆಗೆಯುವಂತಿದ್ದ ಉನ್ನತವಾದಂಥ ಮಟ್ಟದ ಆ ಡ್ರೆಸ್, ಆ ಶೂ ಮತ್ತು ಅವರಿರುವಂತಹ ಸಲವತ್ತುಗಳು ಬಹಳ ಉನ್ನತ ಮಟ್ಟದಿಂದ ನಡೀತಾ ಇದೆ. ಆದರೂ ಆ ಜನರು ಅದನ್ನು ಗಮನಿಸುವುದಿಲ್ಲ. ಇನ್ನು ಕಾಲಕ್ರಮ ನಾನು ಅಡಿ ಗೆರೆಯಾಗಿ ಹೇಳ್ತಾ ಇದ್ದೇನೆ, ಕೆಲವೇ ವರ್ಷದಲ್ಲಿ ನೋಡಿ ಇದೆಲ್ಲ ಮರಳಿ ಬರುವಂತಹ ಒಂದು ಸನ್ನಿವೇಶ ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಈಗಲೇ ಆಗುತ್ತಾ ಇದೆ. ಕೆಲವು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನು ಟಿ.ಸಿ ತೆಗೆದುಕೊಂಡು ಬಂದು ನಮ್ಮ ಕನ್ನಡ ಸರಕಾರಿ ಶಾಲೆಯಲ್ಲಿ ಸೇರಿಸುವಂತಹ ಆ ಪರಿಸ್ಥಿತಿ ಈಗ ಪ್ರಾರಂಭವಾಗಿದೆ. ಇಲ್ಲಿಯ ನಾನು ತಿಳಿದ ಮಟ್ಟಿಗೆ 1-2-3 ಮಕ್ಕಳು ಇಂಗ್ಲೀಷ್ ಮೀಡಿಯಮಿಂದ ತೆಗೆದು
ನಮ್ಮ ಈ ಶಾಲೆಗೆ ಹಾಕಿದಂತಹ ಒಂದು ಸನ್ನಿವೇಶ ಈ ವರ್ಷದಿಂದ ಪ್ರಾರಂಭವಾಗಿದೆ ಅಂತ ನನಗೆ ತೋರ್ತಾ ಇದೆ. ಇದು ಪ್ರಾರಂಭ. ಇನ್ನು ನೋಡಿ, ಒಂದೂವರೆ ವರ್ಷದಲ್ಲಿ ಈ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿತಾ ಇದೆ. ಮನೆಗೆ ಮರಳಿ ಬಾ ಎಂಬ ವೇದ್ಯ ವಾಕ್ಯದೊಂದಿಗೆ ಮರಳಿ ಶಾಲೆಗೆ ಮರಳಿ ಬಾ ಅಂತ ಆ ವೇದ್ಯ ವಾಕ್ಯಕ್ಕೆ ತಲುಪುವಂಥ ಅವಸ್ಥೆ ಬರ್ತಾ ಇದೆ. ಕನ್ನಡ ಮಾಧ್ಯಮಕ್ಕೆ, ಸರ್ಕಾರಿ ಮಾಧ್ಯಮಕ್ಕೆ ಮರಳಿ ಬರುವಂತಹ ಪರಿಸ್ಥಿತಿ ಇನ್ನು ಪ್ರಾರಂಭವಾಗ್ತಾ ಇದೆ. ನಮ್ಮ ಅಧ್ಯಾಪಕ ವೃಂದವರು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬರುವಂತಹ ಪರಿಸ್ಥಿತಿಗೆ ಇದ್ದಾರೆ. ಪ್ಲಸ್ ಪಾಯಿಂಟ್ ಬರುವಾಗ ಅವರಿಗೂ ನೆಮ್ಮದಿ ಆಗುತ್ತೆ. ಅವರು ಕಷ್ಟಪಟ್ಟಂತಹ ಆ ತ್ಯಾಗಕ್ಕೆ ಏನಾದರೂ ಪ್ರತಿಫಲ ವರ್ಷಕ್ಕೆ 1 ಪಾಯಿಂಟ್ ಆದರೂ ಬಂದರೆ ಅವರಿಗೂ ನೆಮ್ಮದಿ, ಅವರಿಗೂ ಕಲಿಸಲು ಬಹಳ ಮುತುವರ್ಜಿ ಬರ್ತಾ ಇದೆ. ಆದ್ದರಿಂದ ಅಧ್ಯಾಪಕರಲ್ಲಿ ಒಂದು ವಿನಂತಿ, ನೀವು ಮಕ್ಕಳನ್ನು ನಿಮ್ಮ ಸ್ವಂತ ಮಕ್ಕಳಂತೆ, ನಾನು ಅದೇ ವಲಯದಲ್ಲಿ ಕಲಿಸುವಂತಹ ಆ ಪಾವನ್ಯದಲ್ಲಿ ನಾನು ಇರುವುದರಿಂದ ತಮ್ಮಲ್ಲಿ ಒಂದು ವಿಜ್ಞಾಪನೆ, ಮಕ್ಕಳಲ್ಲಿ ಸ್ವಂತ ಮಕ್ಕಳಂತ ತಿಳಿದುಕೊಂಡು ಸಾರ ಅಭಿವೃದ್ಧಿಗೆ, ಮಕ್ಕಳ ಫ್ಯೂಚರಿಗಾಗಿ ನೀವು ಕಷ್ಟಪಡಿ. ಪರಮಾತ್ಮನಾದ ಆ ಸರ್ವಶಕ್ತನು ನಿಮಗೆ ಕರುಣೆಯನ್ನು ತೋರುತ್ತಾನೆ. ವಿದ್ಯೆಗೆ ಪ್ರಾಧಾನ್ಯತೆ ಇದೆ. ವಿದ್ಯೆಗೆ ಇಂತಹ ಪ್ರಾಧಾನ್ಯತೆ ಈ ಲೋಕದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಅದು ಕಲಿಸಿದಂಥವರಿಗೆ ದೊಡ್ಡ ಒಂದು ಶ್ರೇಯಸ್ಸು ಮತ್ತು ಅವರಿಗೆ ದೊಡ್ಡವಂತಹ ಒಂದು ರೆಸ್ಪೆಕ್ಟ್ ಇದೆ ಎಂಬುದರಲ್ಲಿ ಸಂಶಯ ಇಲ್ಲ. ಯಾವನೇ ಇಂಜಿನಿಯರ್ ಆದರೂ ಕೂಡ, ವಿಜ್ಞಾನಿ ಆದರೂ ಕೂಡ, ಪ್ರಾಥಮಿಕ ಶಾಲೆಯಲ್ಲಿ ಅವನಿಗೆ ಕಲಿಸಿದಂತಹ ಒಬ್ಬ ಅಧ್ಯಾಪಕರು, ಉಪಾಧ್ಯಾಯರಿದ್ದರೆ ಅವನು ಬಸ್ಸಲ್ಲಿ ಕಂಡರು, ಅಲ್ಲದೆ ಎಲ್ಲಿ ಪೇಟೆಯಲ್ಲಿ ಕಂಡರು ಒಂದು ಸೆಲ್ಲಿಟ್ಟು ಹೊಡೆಯುವಂತಹ ಆ ಮನೋಭಾವನೆ ಬರುತ್ತದೆ. ಅದು ದೇವರು ಆ ವಿದ್ಯೆಗೆ ಕೊಟ್ಟಂತಹ ಒಂದು ಪ್ರತಿಫಲ, ಒಂದು ಪ್ರಾಧಾನ್ಯತೆ, ಒಂದು ರೆಸ್ಪೆಕ್ಟ್ ಎಂದು ಹೇಳುತ್ತಾ, ಪರಿಶುದ್ಧವಾದ ಈ ರಂಜಾನ್ ಶರೀಫರಲ್ಲಿ ಎಲ್ಲರಿಗೂ ಯಾವುದೇ ಒಂದು ಪುಣ್ಯ ಮಾಡಿದರೂ ಕೂಡ ಸಾಧಾರಣ ಅಲ್ಲದ ತಿಂಗಳಲ್ಲಿ ಸಿಕ್ಕುವ ಪ್ರತಿಫಲದಿಂದ 70-700 ಪಟ್ಟು ಪ್ರತಿಫಲ ಆ ಸರ್ವಶಕ್ತನಾದ ಅಲ್ಲಾಹು ನೀಡುತ್ತಾನೆ ಎಂಬ ಆ ನಿಯಮ, ಆ ಕರುಣೆ ಇದೆ ಎಂಬುದು ಇಸ್ಲಾಮಿನ ತತ್ವ. ನಮ್ಮ ಮುಸ್ಲಿಮರ ಸತ್ಯವಿಶ್ವಾಸಿಗಳ ಆ ವಿಶ್ವಾಸವು ಹಾಗೆ ಆಗಿರ್ತದೆ. ಎಲ್ಲವನ್ನು ಆ ಪರಮಾತ್ಮನು ಸ್ವೀಕರಿಸಲಿ, ಕಬೂಲ್ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನಾನು ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೋರುತ್ತೇನೆ. ಯಾವುದೇ ಒಂದು ಪ್ರತ್ಯುಪಕಾರವಿಲ್ಲದೆ ನಮಗೆ ಲೋಗೋವನ್ನು ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಸಂಸ್ಥೆಯ ಲೋಗೋವನ್ನು ನಮ್ಮ ಕತಿಬರಾಗಿರುವಂಥ ಮೊಹಮ್ಮದ್ ಮದನ್ರವರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಭಾಗದ ಜನರ ಹೌದು, ಈ ಭಾಗದ ಎಲ್ಲ ಯುವಕರು ಮತ್ತು ಹಿರಿಯರ ಆಶೀರ್ವಾದದಿಂದ ಇನ್ನು ಮುಂದಕ್ಕಾದರೂ ಮಕ್ಕಳು ಹೆಚ್ಚು ಬರ್ಬೋದು. ಕೆಲವೊಂದು ಕಾರಣಾಂತರದ ಕೆಲವೊಂದು ಅಭ್ಯಾಸದ ಕೆಲವೊಂದು ಈಗಿನ ಯುಗಲೋಕದಲ್ಲಿ ನಮ್ಮ ಮಕ್ಕಳು ಮುಂದೆ ಹೋಗ್ಬೇಕು, ನನ್ನ ಮಕ್ಕಳು ಮುಂದೆ ಹೋಗ್ಬೇಕು, ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಂಗೆ ಹೋದರೆ ಒಳ್ಳೆದಾಗ್ತಾರೆ, ಈ ಎಲ್ಲ ಭಾವನೆ ಇಟ್ಕೊಂಡು ಇವತ್ತು ಸ್ವಲ್ಪ ನಮ್ಮನ್ನ ಕನ್ನಡ ಮಾಧ್ಯಮ ಸ್ಕೂಲ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಈಗ ಹಿರಿಯರಾದ ಹೇಳಿದ ಮಾತು ಮುಂದೊಂದು ದಿನ ನಿಜ ಆಗ್ಬೋದು. ನಾನು ಕೂಡ
ನನ್ನ ಮನಸ್ಸಿನಲ್ಲಿ ಕೂಡ ಅದೇ ಅನಿಸ್ತದೆ. ಈ ಸಲ ಕೂಡ ಒಂದು ಹೊಸ ಸರ್ಕಾರ ಬಂದಿದೆ. ಹೊಸ ಸರ್ಕಾರ ಬಂದು ಪ್ರಾಥಮಿಕ ಹಂತದಲ್ಲಿ ಇಂಗ್ಲಿಷಿನ ಒಂದು ವಿದ್ಯಾಭ್ಯಾಸವನ್ನು ವಿದ್ಯಾರ್ಜನೆಯನ್ನು ಮಾಡುವಂಥ ಒಂದು ಅಧಿಕಾರವನ್ನು ಕೊಟ್ಟರೆ, ಒಂದು ಅವಕಾಶವನ್ನು ಕೊಟ್ಟರೆ ಈ ಶಾಲೆಗೂ ಕೂಡ ಬಡ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಜನೆ ಮಾಡಲಿಕ್ಕೆ ಮುಂದಾಗ್ಬೋದು ಅಂತ ನನ್ನ ಈ ಸ್ವಲ್ಪ ಅನಿಸಿಕೆ. ಇವತ್ತು ವಿದ್ಯಾರ್ಜನೆ ಮಾಡುವಂಥ ಶಿಕ್ಷಕರು ಅವರೊಬ್ಬ ದೇವರು. ಖಂಡಿತವಾಗಿ ಅವರು ಮಕ್ಕಳ ಬಾಲಿಗೂ ನಮ್ಮ ಬಾಲಿಗೆ ಹೆತ್ತವರ ಬಾಲಿಗೆ ಒಂದು ದೇವರು. ಅವರು ನಿಜವಾಗಿ ವಿದ್ಯಾರ್ಜನೆಯನ್ನು ಮಕ್ಕಳಿಗೆ ಯಥಾವತ್ತಾಗಿ ಯಾವುದೇ ಭೇದ ಭಾವವಿಲ್ಲದೆ ಕೊಡುತ್ತಿದ್ದರೆ ಅವರಿಗೆ ದೇವರ ಪ್ರತ್ಯೇಕ ಆಶೀರ್ವಾದ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ಬಾಹ್ಯವಾಗಿ ಈ ಶಾಲೆಗೆ ಪುಸ್ತಕ ಕೊಡುವುದು, ಇನ್ನಿತರ ಯಾವುದೇ ಒಂದು ಸಹಾಯವನ್ನು ಕೊಡುವಂಥ ಒಂದು ಮನಸ್ಸು ಕೂಡ ಇದೆಯಲ್ಲ, ಅದು ಕೂಡ ದೇವರ ಅದಕ್ಕೆ ಪ್ರತ್ಯೇಕ ಆಶೀರ್ವಾದ ಇದೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದೆ. ಇವತ್ತು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ, ಮಕ್ಕಳಿಗೆ ಇನ್ನಷ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಬಾಕಿ ಶಾಲೆಗಿಂತ ಕಮ್ಮಿ ಇಲ್ಲ ನಮ್ಮ ಶಾಲೆ ಕೂಡ ಅಂತ ನೀವು ಶಿಕ್ಷಕರು ಮನಸ್ಸು ಮಾಡಿದರೆ ಮುಂದೆ ಸ್ವಲ್ಪ ಹೆಚ್ಚು ಮಕ್ಕಳು ಬರ್ಬೋದು. ನೀವು ಮಕ್ಕಳು ಕಡಿಮೆ ಇದೆ ಅಂತ ಹೇಳಿ ಉತ್ಸಾಹ ಕಡಿಮೆ ಮಾಡಿದರೆ, ನನ್ನ ಅನಿಸಿಕೆ ನಮ್ಮ ಮುಖ್ಯೋಪಾಧ್ಯಾಯರು ಬಹಳಷ್ಟು ವರ್ಷದಿಂದ ಇದ್ದಾರೆ. ನಾನು ಪಂಚಾಯತ್ ಅಧ್ಯಕ್ಷನಾಗಿರುವಾಗಲೇ ಅಲ್ಲಿ ಸಜಿಪ ತಲಮುಗರು ಶಾಲೆಯಲ್ಲಿದ್ದರು. ಅವತ್ತು ಕೂಡ ಆಕ್ಟಿವೇಟು, ಅವತ್ತು ಕೂಡ ಶಾಲೆಗೆ ಸ್ಪಂದನೆಗೋಸ್ಕರ ನಮಗೆಲ್ಲ ಬಹಳಷ್ಟು ಒತ್ತಡವನ್ನು ಒತ್ತಾಸೆಯನ್ನು ಕೊಡ್ತಾ ಇದ್ರು. ಅದಿಲ್ಲ ಸರ್, ಇದಿಲ್ಲ ಸರ್, ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೆ ಆ ಒಂದು ಜಿಜ್ಞಾಸೆ ಅವರಲ್ಲಿ ಇದೆ. ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಬೋದು, ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಜನೆಯನ್ನು ಕೊಡ್ಬೋದು ಅಂತ ಅವರಲ್ಲಿ ಒಂದು ಬಹಳಷ್ಟು ಉತ್ತೇಜನ ಇದೆ. ಹಾಗೆ ನನ್ನ ಆತ್ಮೀಯರ ಶ್ರೀಮತಿ ಕೂಡ, ಹರೀಶನ ಹೆಂಡತಿ ಕೂಡ, ಇವರು ಕೂಡ ಇಲ್ಲಿಯವರು. ಆದ್ದರಿಂದ ನಿಮಗೆಲ್ಲ ಒಳ್ಳೆಯ ಟೀಚರ್ಸ್ ಇದ್ದಾರೆ, ಒಳ್ಳೆಯ ಶಾಲೆ ಇದೆ, ಒಳ್ಳೆಯ ಪರಿಸರ ಇದೆ, ನಿಮಗೆಲ್ಲ ಸಹಾಯ ಕೊಡುವಂಥ ಎಲ್ಲ ಮಹನೀಯರಿದ್ದಾರೆ. ಆದ್ದರಿಂದ ನೀವು ಮಕ್ಕಳನ್ನು ಒಳ್ಳೆಯ ರೀತಿಯಿಂದ ನೋಡಿ ಒಳ್ಳೆಯ ವಿದ್ಯಾರ್ಜನೆಯನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ನನಗೂ ತುರ್ತು ಕಾರ್ಯಕ್ರಮ ಇದೆ, ನಿಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಇಲ್ಲಿಯ ಯುವಕರಿಗೂ ಹಿರಿಯರಿಗೂ ನಾನು ಮಗದೊಮ್ಮೆ ಅಭಿನಂದನೆ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ನಮ್ಮ ಬಂಟ್ವಾಳದಲ್ಲಿ ಸಾಧಾರಣ 3 ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದೆ. ಅಂಥ ಪರಿಸ್ಥಿತಿ ಇರುವಾಗ ಇಂಥ ಶಾಲೆಗಳಲ್ಲಿ ನಮ್ಮ ಈ ಸಂಬಾತೋಟಂಥ ಈ ಊರಿನ ಶಾಲೆಯಲ್ಲಿ ಇಲ್ಲಿನ ಒಂದು ಸಂಸ್ಥೆಯವರು ಈ ಬಡ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಕೊಟ್ಟು ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಯಾಕಂತ ಹೇಳಿದರೆ ಈಗಿನ ನಮ್ಮ ಪರಿಸ್ಥಿತಿ ಪ್ರಕಾರ ನಮ್ಮ ಕೆಲವು ಪೋಷಕರು ಎತ್ತವರಿಗೆ ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹ ಇರುವುದರಿಂದ ನಮ್ಮ
ಕನ್ನಡ ಮೀಡಿಯಂ ಅಂತ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ. ಆದರೂ ಕೂಡ ಈ ವರ್ಷ ನನ್ನ ಹೂವಾಕಲ್ ಕ್ಲಸ್ಟರ್ ಮತ್ತು ಇರಾ ಕ್ಲಸ್ಟರ್ನಲ್ಲಿ 1ನೇ ಕ್ಲಾಸಿನ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತಸ ಪಡ್ತೇನೆ. ಯಾಕಂತ ಹೇಳಿದರೆ ನಮ್ಮಂಥ ಸರ್ಕಾರಿ ಶಾಲೆ ಇರಾ ಗ್ರಾಮದಂಥ ಒಂದು ಸರ್ಕಾರಿ ಶಾಲೆ, ಅಲ್ಲಿಯ ಶಿಕ್ಷಕರು ಸಾಧಾರಣ ಮೇ 15ರಿಂದ ದಾಖಲಾತಿ ಆಂದೋಲನ ಅಂತೇಳಿ ಪ್ರತಿ ಮನೆಗೆ 4 ಸಲ ಭೇಟಿ ಕೊಟ್ಟು ಅಲ್ಲಿಯ 1ನೇ ಕ್ಲಾಸಿನ ಮಕ್ಕಳ ಸಂಖ್ಯೆ 50ಕ್ಕೆ ಮುಟ್ಟಿದೆ. ಇಂಥ ಸಂಖ್ಯೆ ನಮ್ಮ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕೂಡ ಆಗಲಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂಥ ದೊಡ್ಡ ದೊಡ್ಡ ಶಾಲೆಗಳು ಆಂಗ್ಲ ಮಾಧ್ಯಮ, ಅಲ್ಮದೀನ ಇರಲಿ, ಸೂರಜ್ ಇರಲಿ, ಅಲ್ಲಿ ನಾನು ಕೇಳಿದಾಗ ಅಲ್ಲಿ ಕೂಡ ಮಕ್ಕಳ ಸಂಖ್ಯೆ 1ನೇಗೆ 10 ಮಕ್ಕಳಷ್ಟೇ ಇದ್ದು 30 ತಾರೀಕಿಗೆ ಕೇಳಿದಾಗ ನಾನು. ಆದರೆ ಇಡೀ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಕೆಲವು ಕಡೆ ಹೆಚ್ಚು ಮಕ್ಕಳು ಸೇರಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈಗ ನಮಗೆ ಸರ್ಕಾರ ಕೊಡುವಂಥ ಕೆಲವು ಸವಲತ್ತುಗಳು, ನಮ್ಮ ಮೊದಲೊಂದು ಯೂನಿಫಾರ್ಮ್ ಕೊಡ್ತಾರೆ ಸರ್ಕಾರದಿಂದಲೇ, ಆಮೇಲೆ ಇಂಗ್ಲಿಷ್ ವ್ಯಾಮೋಹದ ಮಕ್ಕಳು ಹಾಕುವಂಥ, ಇಂಗ್ಲಿಷ್ ಮೀಡಿಯಂ ಮಕ್ಕಳು ಹಾಕುವಂತಹ ಯೂನಿಫಾರ್ಮ್ ಇದೆ, ಅಂಥ ಯೂನಿಫಾರ್ಮ್ ನಮ್ಮ ಮಕ್ಕಳು ಕೂಡ ಹಾಕಬೇಕಂತೇಳಿ ಸರ್ಕಾರವು ಇನ್ನೊಂದು 2ನೇ ಜೊತೆ ಯೂನಿಫಾರ್ಮಿಗೆ ನಮ್ಮ ಶಾಲೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ಯಾವ ಶಾಲೆ ಯಾವ ಬಣ್ಣದ ಯೂನಿಫಾರ್ಮ್ ಬೇಕು, ಯಾವ ರೀತಿದು ಬೇಕಂತೇಳಿ ಶಾಲೆಯವರೇ ಆಯ್ಕೆ ಮಾಡುವಂಥ ಪರಿಸ್ಥಿತಿಯನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ ಮಕ್ಕಳೇ, ನೀವು ಕೂಡ ಬೇಜಾರು ಮಾಡಿಕೊಳ್ಬೇಡಿ. ನೀವು ಕೂಡ ಈಗ ನಿಮಗೆ ಕೂಡ ಶೂ, ಸಾಕ್ಸ್ ಅಥವಾ ಸ್ಯಾಂಡಲ್ ಕೂಡ ವಿತರಣೆ ಮಾಡ್ತಿದ್ದಾರೆ. ಆದ ಕಾರಣ ನೀವು ಕೂಡ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಶಾಲೆಗೆ ಹೋಗುವ ರೀತಿಯಲ್ಲಿ ನೀವು ನಮ್ಮ ಸರ್ಕಾರಿ ಶಾಲೆಗೆ ಅದೇ ರೀತಿಯಲ್ಲಿ ಬರುವಂಥ ಒಂದು ಸವಲತ್ತು ನಮ್ಮ ಸರ್ಕಾರ ನಮಗೆ ಒದಗಿಸಿಕೊಟ್ಟಿದೆ. ಆದ ಕಾರಣ ಅಷ್ಟೇ ಅಲ್ಲದೆ ಮಧ್ಯಾಹ್ನದ ಒಂದು ಬಿಸಿ ಊಟ, ಬೆಳಿಗ್ಗೆ ಕ್ಷೀರಭಾಗ್ಯ ಹಾಲು, ನಮ್ಮ ಮಕ್ಕಳು ಬೆಳಿಗ್ಗೆ ಬರುವ ಕೆಲವರು ಏನು ತಿನ್ನದೆ ಬರುವವರಿದ್ದಾರೆ, ಅಂದರೆ ಕೆಲವು ಬೇರೆ ಮದ್ರಸಕ್ಕೆ ಹೋಗಿ ಬರ್ತಾರೆ ಮಕ್ಕಳು, ಅಂಥ ಮಕ್ಕಳು ಬೇರೆ ಅಲ್ಲಿಂದಲೇ ಸೀದಾ ಶಾಲೆ ಬರುವುದುಂಟು ಬೆಳಿಗ್ಗೆ ಬೇಗ ಹೋಗಿ. ಆ ಮಕ್ಕಳು ಮಧ್ಯಾಹ್ನ ತನಕ ಬರೀ ಹೊಟ್ಟೆಲಿ ಇರಬಾರದು ಅಂತ ಹೇಳಿ ಅವರಿಗೆ ಬೆಳಿಗ್ಗೆ ಶಾಲೆಗೆ ಬಂದ ಕೂಡಲೇ 9ವರೆಗೆ ಒಂದು ಹಾಲಿನ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಧ್ಯಾಹ್ನ ಒಂದು ಬಿಸಿ ಊಟದ ವ್ಯವಸ್ಥೆ ಇದೆ. ಆಮೇಲೆ ಇಲ್ಲಿಲ್ಲ 8ನೇ ಕ್ಲಾಸ್ನ ಮಕ್ಕಳಿಗೆ ಸೈಕಲ್ ವಿತರಣೆಯೂ ಇದೆ. ಇಷ್ಟೆಲ್ಲ ಸವಲತ್ತನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಇನ್ನು ಮುಂದಕ್ಕೆ ಇಂಗ್ಲಿಷ್ ಕೂಡ 1ನೇ ಕ್ಲಾಸಿಂದಲೇ ಕಲಿಸುವಂಥ ಅವಕಾಶವನ್ನು ಕೂಡ ಕೊಡಲಿಕ್ಕೂ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ವರ್ಷವೇ LKG UKG ಸ್ಟಾರ್ಟ್ ಮಾಡಬೇಕಂತೇಳಿ ಒಂದು ಸರ್ಕಾರದ ಯೋಚನೆ ಆಗಿತ್ತು. ಆದರೆ ಈ ವರ್ಷಕ್ಕೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ಆದ ಕಾರಣ ಬರುವ ವರ್ಷಕ್ಕೆ ನಮ್ಮ ಸರ್ಕಾರಿ ಶಾಲೆಯಲ್ಲೂ LKGಯನ್ನು ಆರಂಭ ಮಾಡಲಿಕ್ಕೆ ಇದ್ದಾರಂತ ಹೇಳಲಿಕ್ಕೆ ಕೂಡ ನಾನು ಇಷ್ಟಪಡ್ತೇನೆ. ಅಲ್ಲದೆ 1ನೇ ಕ್ಲಾಸ್ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳನ್ನು ಮತ್ತು ನಮ್ಮ ಆಂಗ್ಲ ಮಾಧ್ಯಮ ಮಕ್ಕಳನ್ನು ಹೋಲಿಸುವಾಗ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಬಹಳ ಚಟುವಟಿಕೆಯಿಂದ ಇರುವುದು. ಯಾಕಂತ ಹೇಳಿದ್ರೆ ಅವರಿಗೆ 1, 2, 3ನೇ ಕ್ಲಾಸ್ನಲ್ಲಿ ನಮ್ಮಲ್ಲಿ ನಲಿಕಲಿ ಅಂತ ಹೇಳಿದೆ. ನಲಿಕಲಿ ಅಂತ ಹೇಳಿದ್ರೆ ಮಗು ನಲಿಯುತ್ತಾ ಕಲಿಯುವುದು. ಅಷ್ಟೇ ಅಲ್ಲ, 1, 2, 3ನೇಯಲ್ಲಿ ಒಂದು ಭಾಷಣ ಮಾಡುವಂಥದ್ದು ಅಥವಾ ಡ್ರಾಯಿಂಗು ಎಲ್ಲ ಅವಕಾಶವನ್ನು ಕೂಡ ನಾವು ಅಲ್ಲಿ ಕಲಿಸ್ತಾ ಇದ್ದೇವೆ. ಅಲ್ಲಿ ಇಂಗ್ಲಿಷ್ ಮೀಡಿಯಂ ಓದೋ ಮಗು ಏನಂತೇಳಿ ಬರೀ ಕೊಠಡಿಯೊಳಗೆ ಮಾತ್ರ, ಅಷ್ಟೇ ಅಲ್ಲ ಅಲ್ಲಿ ಏನು ಕಲಿಸ್ತಾರೆ ಅದು ಮಾತ್ರ, ಅಲ್ಲದೆ ಬಾಯ್ ಹಾರ್ಟ್ ಮಗು ಪರೀಕ್ಷೆಗೊಮ್ಮೆ ಬರೀತದಷ್ಟೇ, ಮತ್ತೆ ಅದನ್ನೇನು ತಲೆಗೆ ತಗೊಂಡು ಅಷ್ಟು ಚಟುವಟಿಕೆ ಇರುವುದಿಲ್ಲ. ಆದರೆ ನಮ್ಮ ಮಕ್ಕಳು ಆಗಲ್ಲ. ಈ ವರ್ಷ ನಾವೇನು ಜೂನಲ್ಲಿ ಕಲಿಸ್ತೇವೋ ಆ ಎಂಡ್ವರೆಗೆ, ಮೇವರೆಗೂ ಆ ಮಗು ಅಥವಾ ವರ್ಷ ಇಡೀ ಮಗು ಅದನ್ನು ಮರೆತು ಹೋಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಂಥ ಶಿಕ್ಷಕರು ಕೂಡ ನಮ್ಮಲ್ಲಿದ್ದಾರೆ. ಇಲ್ಲಿ ಬರುವಂಥ ಶಿಕ್ಷಕರು ತರಬೇತಿ ಹೊಂದಿದವರು. ಅಷ್ಟೇ ಅಲ್ಲ, ವರ್ಷಕ್ಕೆ ನಾವು 3-4 ಬಾರಿ ಅವರಿಗೆ ತರಬೇತಿಯನ್ನು ಕೂಡ ಬೇರೆ ಬೇರೆ ವಿಷಯದಲ್ಲಿ ಕೊಡ್ತಾ ಇದ್ದೇವೆ. ಆದರೆ ಅಲ್ಲಿರುವಂಥ ಟೀಚರ್ಸ್ಗಳಿಗೆ ಯಾವುದೇ ತರಬೇತಿ ಹೊಂದಿದವರಲ್ಲ, ಅಲ್ಲದೆ ಅವರಿಗೆ ಯಾವುದೇ ವರ್ಷದಲ್ಲಿ ತರಬೇತಿ ಆಗಿರುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಮಗುವಿಗೆ ಕಲಿಸಬೇಕಿದ್ರೆ ಅದು ಹೇಗೆ ಕಲಿಸಬೇಕು, ಮಗುವನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಆ ಮಗುವಿನ ಮನಸ್ಸಿಗೆ ನಾವು ಕಲಿಸಿದಂಥ ಇದು ವಿಷಯ ಹೇಗೆ ಹೋಗ್ಬೇಕಂತ ಹೇಳಬೇಕಿದ್ರೆ ಅದಕ್ಕೆ ನಾವು ಪ್ರಿಪೇರ್ ಮಾಡಿಕೊಳ್ತೇವೆ. ಶಿಕ್ಷಕರನ್ನು ಹೇಳ್ತಾರೆ ಎಲ್ಲರೂ ಊರಿನವರು ಟೀಚರ್ನವ್ರು ಶಾಲೆಯಲ್ಲಿ ಇರುವುದಿಲ್ಲ ಅಂತೇಳಿ. ತೊಂದರೆ ಇಲ್ಲ, ಟೀಚರ್ಸ್ನವ್ರು ಸುಮ್ಮನೆ ಹೋಗ್ತಾ ಇಲ್ಲ. ತರಬೇತಿ ಹೋದರೆ 3 ದಿನ ಕೊಟ್ಟಂತ ತರಬೇತಿಯನ್ನು ಮಗುವಿಗೆ ವರ್ಷ ಇಡೀ ಕಲಿಸ್ತಾರೆ. ಅವರು ಒಳ್ಳೆಯ ತರಬೇತಿ ಹೊಂದಿದವರು ಇರ್ತಾರೆ. ಅಲ್ಲದೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ಕೂಡ ಅವರನ್ನು ಕೂಡ ನಾವು ತೊಡಗಿಸಿಕೊಳ್ತೇವೆ. ಆದ ಕಾರಣ ಎಲ್ಲವೂ ನಮ್ಮ ಯಾವುದು ಬೇಕು, ಒಂದು ಮಗು ಬೆಳೆದು ದೊಡ್ಡವನಾಗಬೇಕಿದೆ, ಯಾವೆಲ್ಲ ಅವನಿಗೆ ಅಗತ್ಯತೆ ಇದೆ ಅದೆಲ್ಲವನ್ನು ನಾವು ನಮ್ಮ ಸರ್ಕಾರಿ ಶಾಲೆಯಲ್ಲಿ
ಕಲಿಸ್ತಾ ಇದ್ದೇವೆ. ಅಲ್ಲದೆ ಈ ಶಾಲೆಯಲ್ಲಿ ಕೂಡ ಇದ್ದಂಥ 4 ಜನ ಟೀಚರ್ಸ್ಗಳು ಕೂಡ ಬಹಳ ಒಳ್ಳೆಯ ಟೀಚರ್ಗಳು. ನಾವು ತಿಂಗಳಿಗೊಮ್ಮೆ ಭೇಟಿ ಕೊಟ್ಟಾಗ ನಾವು ಬಂದಾಗ ನಾನು ಪ್ರತಿ ಮಗುವಿನ ಕ್ಲಾಸಿಗೆ ಹೋಗ್ತೇನೆ, ಪ್ರತಿ ಮಗುವನ್ನು ಓದಿಸ್ತೇನೆ, ಬರೆಸ್ತೇನೆ. ಯಾಕಂತ ಹೇಳಿದ್ರೆ ಟೀಚರ್ಸ್ನವ್ರು ಏನು ಕಲಿಸ್ತಾ ಇಲ್ವಾ ಅಂತೇಳಲ್ಲ, ಮಗು ಕಲಿತಿದ್ದಾನ ಅಂತೇಳಿ. ಯಾಕಂದ್ರೆ ನಮಗೆ ತಿಂಗಳಿಗೊಮ್ಮೆ ರಿಪೋರ್ಟ್ ಮಾಡ್ಲಿಕ್ಕೆ ಇರ್ತದೆ. ನಾನು ಪ್ರತಿ ಮಗುವನ್ನು ಓದಿಸಿದಾಗ ಇಲ್ಲಿಯ ಮಕ್ಕಳು ಚೆನ್ನಾಗಿ ಓದ್ತಾರೆ, ಬರೀತಾರೆ. ಈ ಶಾಲೆಯಲ್ಲಿ ಸ್ಪಷ್ಟ ಓದು, ಶುದ್ಧ ಬರಹ ಇದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಆದರೂ ನಮ್ಮಲ್ಲಿ ನಮ್ಮ BO ಸರ್ ಹೇಳ್ತಾರೆ, ನಮಗೆ ಪ್ರತಿ ಶಾಲೆಗೆ ಹೋದಾಗ ABC ಅಂತ ಗ್ರೇಡ್ ಕೊಡ್ಲಿಕ್ಕಿದೆ. ಆದರೆ ಈ ಶಾಲೆಗೆ B ಗ್ರೇಡಲ್ಲಿದೆ. ಈ ವರ್ಷ ನಾವು ಅದನ್ನು A ಗ್ರೇಡ್ ಕೂಡ ಕೊಡುವಂಥ ಸಾಧ್ಯತೆ ಇದೆ. ಯಾಕಂತೇಳಿದ್ರೆ ಇನ್ನು ಮುಂದಕ್ಕೆ ನಾವು ವಿಸಿಟ್ ಬಂದಾಗ ಮಕ್ಕಳ ವಿದ್ಯಾಭ್ಯಾಸ ಶಿಕ್ಷಣ ನಾವು ಗಮನಿಸ್ತಿದ್ದೇವೆ. ಇಲ್ಲಿ ಮಕ್ಕಳು ಚಂದ ಮಾಡಿ ಕಲಿತಾ ಇದ್ದಾರೆ. ಆದರೆ ಮಕ್ಕಳ ಸಂಖ್ಯೆ ಮಾತ್ರ ತುಂಬ ಕಡಿಮೆ ಆಗಿದೆ. ಶಿಕ್ಷಕರು 4 ಮಂದಿ ಇದ್ದಾರೆ ಅಂತೇಳಿ ಒಂದು ಇಲಾಖೆಗೆ ಕಣ್ಣಿದೆ. ಒಬ್ಬರನ್ನು ತೆಗೆದು ನಿಯೋಜನೆ ಮಾಡುವಂಥ ಸ್ಥಿತಿಯಲ್ಲಿ ನಾವು ಕಳೆದ ವರ್ಷ ಇದ್ದೆವು. ಮತ್ತೆ ನಾನೇ HM ಹೇಳಿದ್ರು, ಬೇಡ ಮೇಡಮ್ ಈ ಸಲ ಒಂದು ನೀವು ನೋಡಿ, ಬರುವ ವರ್ಷ ನಾವು ಸ್ಟ್ರೆಂತ್ ಹೆಚ್ಚು ಮಾಡ್ತೇವೆ ಅಂತೇಳಿ. ಆದ ಕಾರಣ ಈ ಸಲ 28 ಇದ್ದಂಥ ಮಕ್ಕಳ ಸಂಖ್ಯೆ 35ಕ್ಕೆ ಏರಿದೆ. ಇಷ್ಟೆಲ್ಲ ಇನ್ನೂ ಹೆಚ್ಚಾಗಬೇಕು ಸಂಖ್ಯೆ. ನಿಜವಾಗಿ ನೋಡಬೇಕಿದ್ರೆ ನಮ್ಮ ಬೇರೆ ಕಡೆ 300-350 ಮಕ್ಕಳಿದ್ದ ಕಡೆ 7 ಜನ ಟೀಚರ್ಸ್ಗಳಿದ್ದಾರೆ. ಇಲ್ಲಿ 28-30 ಮಕ್ಕಳು 4 ಜನ ಇದ್ದಾರೆ. ಆದ ಕಾರಣ ನೀವೆಲ್ಲರೂ ಗಣ್ಯ ವ್ಯಕ್ತಿಗಳಲ್ಲಿ ವೇದಿಕೆಯಲ್ಲಿ ಇದ್ದೀರಾ, ಮತ್ತು ಇಲ್ಲಿಯ ಸಂಸ್ಥೆಯ ಸದಸ್ಯರಿದ್ದೀರಿ. ನೀವೆಲ್ಲರೂ ಸೇರಿಕೊಂಡು ಮನೆ ಮನೆಗೆ ಒಂದು ಭೇಟಿ ಕೊಟ್ಟು ಒಳ್ಳೆಯ ಸೌಲಭ್ಯ, ಇವತ್ತು ನೀವು ಪುಸ್ತಕ ಕೊಡ್ತಾ ಇದ್ದೀರಾ ಅಷ್ಟೇ ಅಲ್ಲ, ಮಕ್ಕಳಿಗೊಂದು ನಾನು ಹೇಳ್ತಾ ಇದ್ದೇನೆ, ಕಂಪ್ಯೂಟರ್ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ. ಆ ಕಂಪ್ಯೂಟರ್ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಮತ್ತು ಮಕ್ಕಳು ಬರ್ಬೋದಂತ ನಮ್ಮ ಆಶೆ. ನಮ್ಮ ಸರ್ ಹೇಳ್ತಾರೆ, ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ, ಯಾಕಂತ ಹೇಳಿದ್ರೆ ಬೇರೆ ಕಡೆ ಇಂಗ್ಲಿಷ್ ಮೀಡಿಯಂನಲ್ಲಿ 1ನೇ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾರೆ ಕಂಪ್ಯೂಟರನ್ನು. ಅದೇ ನಮ್ಮ ಕಂಪ್ಯೂಟರ್ ಶಿಕ್ಷಣ ನಮ್ಮ ಗವರ್ಮೆಂಟ್ ಶಾಲೆ ಕೂಡ ಸಿಗಬೇಕಂತ ನಾನು ಹೇಳ್ತಾ ಇದ್ದೇನೆ. ಒಂದು ಕೊಟ್ಟರೆ ಸಾಕಿ ಮಕ್ಕಳಿಗೆ, ಅವರ ಫ್ರೀ ಪೀರಿಯಡ್ ಅಲ್ಲ ಅಥವಾ ಯಾವುದಾದೊಂದು ಇದರಲ್ಲಿ ಒಂದು ಅವಧಿಯಲ್ಲಿ ಶಿಕ್ಷಕರು ಆ ಮಗುವಿಗೆ ಕಂಪ್ಯೂಟರನ್ನು ಕಲಿಸಿದರೆ ಮುಂದಕ್ಕೆ ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು. ಈ 35 ಸಂಖ್ಯೆ 100ಕ್ಕೆ ಏರಲಿ ಅಂತ ಹೇಳಿ ನಾನು ಆಶಿಸುತ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ ಒಂದು ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮ್ಮ ಸಂಸ್ಥೆಯ ವತಿಯಿಂದ ಸನ್ಮಾನ ಮಾಡಲಿಕ್ಕೆ ಇದೆ ಅಂತ ಹೇಳ್ತಾ ಈಗ ಪುಸ್ತಕ ವಿತರಣೆಯನ್ನ ನಮ್ಮ ಕಥೆಗಾರರಾಗಿರುವಂತಹ ಗೌರವಾನ್ವಿತ PK ಮೊಹಮ್ಮದ್ ಮದನ್ ರವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ತಾ ರೀತಿ ಮುಂಬರುವ ದಿನಗಳಲ್ಲೂ ಉತ್ತಮ ರೀತಿಯಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಲು ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಉಪದೇಶವನ್ನು ನೀಡಿದಂತಹ ನಮ್ಮ ನೂರಾನಿ ಜುಮಾ ಮಸೀದ್ ಸಾಮಾನ್ಯ ಇದರ ಖತೀಬರಾದಂತಹ PK ಮೊಹಮ್ಮದ್ ಉಸ್ತಾದ್ ಅವರಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿದಂತಹ ನೂರಾನಿ ಜುಮಾ ಮಸೀದ್ ಸಾಮಾನ್ಯ ಇದರ ಅಧ್ಯಕ್ಷರಾದಂತಹ ಜನಾಬ್ ಇಬ್ರಾಹಿಂ ಆಜ್ ಅವರಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.